ಫ್ರೆಂಡ್ಸ್, ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ಸ್ಯಾಟರ್ಡೆ ಸಾಯಂಕಾಲ ನಾವು ಉಡುಪಿಗೆ ಹೋಗ್ತಾ ಇದ್ದೇವೆ. ಸುಮಾರೆಲ್ಲ ಕೆಲವೊಂದು ಮನೆಗೆಲ್ಲ ಕೆಲವು ವಸ್ತುಗಳು ಬೇಕು. ಸೊ ಇನ್ನೊಂದೇನಂದ್ರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ಹೋದ್ರೆ ವ್ಲಾಗ್ ಮಾಡ್ತೇನೆ. ಮತ್ತೆ ನಿಮ್ಗೇನು ಹೇಳ್ಲಿಕ್ಕೆ ಉಂಟಾ? ಫುಲ್ ಕವರ್ ಆಗಿದೆಲ್ಲ ನಿಮ್ದು. ಸೇಫ್ಟಿ ಎರಡು ಡಿಸ್ಟೆನ್ಸ್ ಇರ್ತಲ್ಲ. ಇರುವೆ ಉಂಟು, ಇರುವೆ ಉಂಟು, ಜಾಗ್ರತೆ. ಒಳ್ಳೇದಾಗಿದೆ, ಒಳ್ಳೆ ಚಿಕ್ಕು ಸುಮಾರಾಗಿದೆ. ಫುಲ್ ಮರದಲ್ಲೇ ಆಗಿದೆ. ಫುಲ್ ಮರದಲ್ಲೇ ಆಗಿದೆ. ನಾವು ಬಡದೆ ಸೀತಾಫಲ ಎರಡು ಮೂರು ಉಂಟು. ಅದ್ ಮೇಲೆ ಉಂಟು, ಆದ್ರೆ ಮಾತ್ರ ಅದ್ರಲ್ಲಿ ಇರುವೆ ತುಂಬಿ ಹೋಗಿದೆ. ಮಳೆಗಾಲಕ್ಕೆ ಇರುವೆ ಬಟ್ ಮಳೆಗಾಲಕ್ಕೆ ಇರುವೆ ಇರ್ತದ? ಇಲ್ಲಿ ಒಂದು ಉಂಟು, ಅಲ್ಲಿ ಒಂದು ಉಂಟು, ಅಲ್ಲೇ ಉಂಟು. ತೆಗಿಬೇಕಾ ನಾನು? ಚಿಕ್ಕು ಸಹ ಫುಲ್ ಆಗಿ ಬಟ್ ಚಿಕ್ಕದು ಬದ್ದೆ ಎಂತ ಹಾಕ್ತೀನಿ. ನಿಮ್ಮಿಬ್ರದ್ದು ಏನಾರು ಹಾಕಿ ಅಲ್ಲ. ಅದಕ್ಕಿಂತ ಡೇಂಜರ್ ಮಚ್ಚರ್. ಅದೀಗ ಜಂಗಲ್ ಎಲ್ಲ ಸೈಡ್ ಆದ ಮೇಲೆ ಬರ್ತದೆ. ಅದು ಜಂಗಲ್ ಆಗಿ ಈಗ ನಮ್ಗೆ ಏನ್ ಸಹ. ಇದು ಪಪ್ಪಾಯ ಅಲ್ಲ? ಪಪ್ಪಾಯ ಬಿಜೆಪಿ ಸೈಡ್ ಇದು ಬರುದು. ಜಾಕ್ ಫ್ರೂಟ್ ಅಂಗಡಿ ಇಲ್ಲ. ಜಾಕ್ ಫ್ರೂಟ್ ಅಂಗಡಿ ಇಲ್ಲ. ಈಗ ಇಲ್ಲೊಂದು ಈಗ ಮೆಲ್ಲದ ಆಂಟಿದ್ ಮನೆ. ಅದನ್ನು ಜಾರ್ತದೆ. ಅದೇನ್ ಮಾಡುದು ಆಗುದಿಲ್ವಾ? ಆ್ಯಂಡ್ ಬರೀ ಕಷ್ಟ ಇದೆ, ಮತ್ತೆ ನೋಡುದು. ಅಲ್ಲ, ಒಂದು ಸ್ಟ್ರಾಂಗ್ ಉಂಟು. ನೀನ್ ಏನ್ ಅದು ಬೀಳುದಿಲ್ಲ. ಅದು ಇದು ಕಟ್ಟಿದೆ ಅಲ್ಲ, ಅದು ಬೀಳುದಿಲ್ಲ. ಅದು ನಾವು ಮುಟ್ಲಿಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಪೂರ ಅಟ್ಯಾಕ್ ಮಾಡ್ತದೆ. ಅಟ್ಯಾಕ್ ಅದೆಷ್ಟು ಸ್ಟ್ರಾಂಗ್ ಉಂಟು ನೋಡಿ. ನಿಂಗೆ ಕೈಯಲ್ಲಿ ಸಹ ಬಿಡಿಸ್ಲಿಕ್ಕೆ ತುಂಬಾ ಇಲ್ಲಿ ಸಹ ಇರುವೆ ಉಂಟು. ಹೌದು, ರಾಶಿ ಉಂಟು. ನೀ ಹೆದರಿಕೆಯಲ್ಲಿ ಬೇಡ ಹೇಳುದ ಅಥವಾ ಪಾಪ ತೋರಿಬೇಡ ಹೇಳುದ? ಇದು ಹೆದರಿಕೆಯಲ್ಲಿ, ಯಾಕಂದ್ರೆ ಅವರು ಸರಿ ಕಚ್ತಾರೆ. ಅದಕ್ಕೆ ಬೇಡ ಹೇಳು. ನಾನು ಅನ್ಕೊಂಡೆ ಮೋಸ್ಟ್ಲಿ ಅವರ ಮನೆಯ ಬಟ್ ನಂಗೆ ಅದು ಹೆದರಿಕೆ ಆಗ್ತದೆ. ತುಂಬಾ ಚಿಕ್ಕವಾಗಿದೆ. ಇನ್ನು ಬರುವ ತಿಂಗಳಿಗೆ ಜಬರ್ದಸ್ತ್ ಸಿಗ್ಬೋದು. ಇವತ್ತು ನಮ್ಮ ಮನೆಯಲ್ಲಿ ಗೋಧಿ ಯಾವ್ದ್ರದ್ದು ಸೋರೆಕಾಯಿದ್ದು ಇಡ್ಲಿ ಮಾಡ್ತಾರೆ ನೋಡಿ. ಅದನ್ನೇ ಬಟ್ಲಿಗೆ ಹಾಕಿ ಮಾಡಿದ್ದಾರೆ. ನಾವು ತುಳುವಲ್ಲಿ ಇದಕ್ಕೆ ದಡಸ್ ಅಂತ ಹೇಳ್ತೇವೆ. ಮತ್ತೆ ಇದಕ್ಕೆ ಮೇಲೆ ತುಪ್ಪ ಹಾಕಿ ತಿನ್ಬೇಕು. ಬಟ್ ನನ್ಗೆ ಸ್ವಲ್ಪ ಖಾರ ಬೇಕಲ್ಲ, ನಂಗೆ ಸ್ವಲ್ಪ ಸ್ವೀಟ್ ಸ್ವಲ್ಪ ಕಡಿಮೆ. ಬೆಳಿಗ್ಗೆ ಬೆಲ್ಲ, ಅವಲಕ್ಕಿ, ಸೋರೆಕಾಯಿ ಅಕ್ಕಿ ಎಲ್ಲ ಹಾಕಿ ಮಾಡುದು ಒಳ್ಳೇದಾಗ್ತದೆ. ತುಪ್ಪ ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕುದು. ಅದು ಹೀಗೆ ತಿನ್ಬಾರ್ದು, ಚಟ್ನಿದಾಗತ್ತೆ, ಸ್ವೀಟ್ ಇರ್ತದಲ್ಲ. ಸೊ ಇವಾಗ ಅವತ್ತು ಶ್ರುತಿ ಕೇಕ್ ಮಾಡಿದಾಳೆ. ಟೈಮ್ ಎಷ್ಟು ಗೊತ್ತುಂಟ? 11 ಆಗಿದೆ ರಾತ್ರಿ. ಏನು ನಾಳೆ ಯಾರೋ ಬರ್ಡೇ ಇದ್ರೆ ಅವರಿಗೆ ಕೇಕ್. ಅದೇ ಶ್ರುತಿ ಲೆಕ್ಕದಲ್ಲಿ ಅಲ್ಲ. ಸೊ ಇವಾಗ ಕಟ್ ಮಾಡ್ತಾ ಇದ್ದೇವೆ. ಯಾರದ್ದು ಬರ್ಡೇ ಇದೆ ಅವರಿಗೆ ಫಸ್ಟ್ ಬೈಟ್. ಹೇಗೆ ಉಂಟು? ಹೇಗುಂಟಾ? ಅವಳಷ್ಟು ಕಾನ್ಫಿಡೆಂಟ್ ಇಲ್ಲ. ಸೊ ಇವಾಗ ನಾನು ನನ್ನ ಕೇಕ್ ಬೈಟ್ ತಿಂತಾ ಇದ್ದೇನೆ. ಒಳ್ಳೇದುಂಟು, ಬಟ್ ಏನೋ ಒಂದು ಮಿಸ್ಸಿಂಗ್. ಏನಂತ ಗೊತ್ತಾಗ್ತಾನ. ಇವತ್ತು ಪ್ರಾನ್ಸ್ ಕರಿ ಹೇಗಾಗಿತ್ತ? ಮಸ್ತ್, ಎಕ್ಸಾಮ್ ಪ್ರಾಪರ್, ಥಿಕ್ ಮತ್ತೆ ಹುಳಿ ಖಾರ ಎಲ್ಲ ಸರಿ ಆಯ್ತು. ನಂಗೆ ಹಾಗೇನೆ ಇಷ್ಟ. ಮತ್ತೆ ಡೀಟೇಲ್ಸ್ ನ ಕೊಡುತ್ತಿಲ್ಲ. ನನ್ಗೆ ಗೊತ್ತುಂಟು ಡೀಟೇಲ್ಸ್ ಎಂತ. ಅದೆಲ್ಲ ಊಟ ಸಿಕ್ಬೇಕಲ್ಲ. ಇವತ್ತು ಕುಚ್ಚಿಗಕ್ಕಿ ಅನ್ನ ಮತ್ತೆ ನಮ್ಗೆ ಪ್ರಾನ್ಸ್ ಕರಿ ಮಾಡಿತ್ತು ಅಲ್ಲ. ಎಸ್, ಮತ್ತೆ ನಾನು ರೊಟ್ಟಿ ಒಟ್ಟಿಗೆ ಸಹ ಅದು ತುಂಬಾ ಒಳ್ಳೇದಾಯ್ತು. ಸೊ 2 ಪ್ಯಾಕೆಟ್ ರೊಟ್ಟಿ ಸಹ ಖಾಲಿ ಆಯ್ತು ರಾತ್ರಿ. ದಬಾಯಿಸಿ ತಿಂದದ್ದು ಮತ್ತೆ ಹೀಗೆ. ಮತ್ತೆ ಕೇಕ್ ಕಟ್ ಮಾಡಿ ತಿಂದ. ಆಸ್ ಎಕ್ಸ್ಪೆಕ್ಟೆಡ್ ಆಗ್ಲಿಲ್ಲ. 11 ಗಂಟೆ ಆಗ್ತಾ ಉಂಟು ಅಷ್ಟೇ. ಅಷ್ಟೇ. ಇನ್ನು ಮಲಗ್ಲಿಕ್ಕೆ ಯಾವಾಗ ಅವಳಿಗೆ ನಾಳೆ ರಜೆ ಆಯ್ತು. ನಾವ್ ಎನ್ಸಿದ್ ಇವತ್ತು ನಾವೀಗ ಗಜಲ್ ಕೇಳುವ ಅಂತ. ಇವತ್ತು ಹಾಗೆ ಟೈಮ್ ಪಾಸ್ ನಮ್ದು ರಾತ್ರಿ. ಎಷ್ಟು ಗಂಟೆ? ಗಜಲ್ ಗಾಲಿ ಬಿದ್ದು ಗಜಲ್. ಸೋಮ ಭಯಂಕರ ವಾಸನೆ ಉಂಟು.
ಇದು ಸಹ ನೀರುಳ್ಳಿ ಎಣ್ಣೆ. ಇದು ನೀರುಳ್ಳಿ. ಇದ್ರ ಈ ಎಣ್ಣೆ ಬಗ್ಗೆ ಹೇಳಿದೆ ನೀನು? ಹಾ ಅದ್ರಲ್ಲಿ ಅಂದ್ರೆ ಇವಳಿಗೆ ಇದು ಕರಿಬೇವು ಹಾಕಿ ಮಾಡುದಲ್ಲ. ಇದು ನನ್ನ ಎಣ್ಣೆ, ಒಂದ್ ಸ್ವಲ್ಪ ಟೆಸ್ಟ್ ಮಾಡಿ ನೋಡು, ಒಳ್ಳೇದಾಗ್ತದೆ. ನಿಮ್ಗೆ ಒಂದು ಒಳ್ಳೆದಾದ್ರೆ ಮತ್ತೆ ಪುನಃ ಪುನಃ ಚೇಂಜ್ ಯಾಕೆ ಮಾಡುದು? ಇದರಲ್ಲಿ ಕರಿಬೇವು ಉಂಟು, ನೀರುಳ್ಳಿ ಮತ್ತೆ ಮೆಂತೆ ಎಕ್ಸ್ಟ್ರಾ. ಮತ್ತೆ ಯಾರಿದು ಹಾಕಿದಾರ ಎಲ್ಲರಿಗೂ ಅಲ್ಲ, ನಾನು ಅದೇ ಹಾಕ್ತೀನಿ. ನಂಗೆ ಒಂದು ಭಯಂಕರ ಇದು ಸ್ವಲ್ಪ ಸ್ಮೆಲ್ ಉಂಟು ಈರುಳ್ಳಿ. ಅಂದ್ರೆ ಈಗ ಮುಗ್ದಿದೆ ಅದಕ್ಕೆ ಏನ್ ಬೇಕು? ಅದು ಕಡಿಪತ್ತ ಬೇಕಷ್ಟೇ. ತೆಂಗಿನ ಎಣ್ಣೆಯಲ್ಲಿ ಕಡಿಪತ್ತ, ಇದನ್ನು ಈರುಳ್ಳಿ ಮತ್ತೆ ಕಡಿಪತ್ತ ಮತ್ತೆ ಮೆಂತೆ ಉಂಟು. ನೀವೆಲ್ಲ ಒಳ್ಳೆ ಎಣ್ಣೆ ಹಾಕುದು, ನನ್ಗೆ ಅದು ಅಂಗಡಿದ ಎಣ್ಣೆ ಹಾಕುದು. ಅದು ನಿಮ್ಗೆ ತಂದದ್ದುಂಟಲ್ಲ, ಅದನ್ನ ಮುಗಿಸೋದು ಮತ್ತೆ ಇದನ್ನ ಹಾಕುವ. ತಂದದ ಅಶ್ವಿನಿ ಯಾರು ಇಲ್ಲಿ ಸುಮಾರು ಸಮಯದಿಂದ ಇತ್ತು. ಅದನ್ನ ನನಗೆ ಹಾಕಿ ಮುಗಿಸುದು. ನೀವೆಲ್ಲ ಒಳ್ಳೆ ವರ್ಷಗಟ್ಟಲೆಯಿಂದ ಒಂದು ಕೂದಲು ದಪ್ಪ ಉಂಟು, ಏನ್ ತೊಂದ್ರೆ ಇಲ್ಲ, ಅದೇನ್ ಆಗ್ಲಿಕ್ಕಿಲ್ಲ. ಇದು ಒಳ್ಳೇದಾಯ್ತು ಅಂತ ಹೇಳಿ ಅದು ಹಾಗೆ ಉಳಿದೋಯ್ತಲ್ಲ, ಅದೀಗ ಯಾರು ಹಾಕುದು, ಅದು ನಿಮ್ಗೆ ಹಾಕಿ ಮುಗಿಸಿ ಬಿಡುದು. ನೀನೊಬ್ಬ ಇದ್ದಿ ಗಿರಾಕಿ ನಮ್ಗೆ. ಹೌದು, ಇದು ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೇನೆ ಎಣ್ಣೆ ಮಾಡುವಂತದ್ದು. ಸೊ ಯಾರಿಗಾದ್ರೂ ನೋಡಿಲ್ಲ ಅಂದ್ರೆ ನಾನು ಐ ಬಟನ್ ಅಲ್ಲಿ ಹಾಕ್ತೇನೆ. ಅದು ಯಾವ ಎಣ್ಣೆ ಒಳ್ಳೇದಾಗ್ತದೆ? ಹಾ, ಎಣ್ಣೆ ಎಣ್ಣೆ ಒಳ್ಳೇದಾಗ್ತದೆ, ಅದಕ್ಕೆ ನಾನು ಹೇಳಿದೆ. ಎಲ್ಲರಿಗೂ ಒಳ್ಳೆ ಶುದ್ಧಿ ಸಹ ಕೂದಲು ಬರುವಾಗ ಎಷ್ಟು ಉದುರ್ತಿತ್ತು. ಆ ವಿಡಿಯೋ ಪೂರ ಪ್ರೊಸೆಸ್ ತೋರಿಸಿದಿಲ್ಲ ನಾವು? ಯಾವ್ದು? ಇಲ್ಲ, ನೀರುಳ್ಳಿ ತೋರಿಸ್ಲಿಲ್ಲ. ಈರುಳ್ಳಿ ಒಂದು ಹೇಳಿದೆ ಅದು ಕಡಿಪತ್ತದ್ದು ಮಾಡುವಾಗ ಹೇಳಿದೆ. ಇದರಲ್ಲಿ ಏನಿಲ್ಲ, ಅದಕ್ಕೆ ಒಂದು ನೀರುಳ್ಳಿ ಮಿಕ್ಸಿಗೆ ಹಾಕಿ ಇದು ಮಾಡಿ ಗ್ರೈಂಡ್ ಮಾಡಿ ಹಾಕೋದು, ಮತ್ತೆ ಒಂದು 2 ಟೀ ಸ್ಪೂನ್ ಮೆಂತೆ ಎಕ್ಸ್ಟ್ರಾ ಅಂದ್ರೆ ಅದೇ ನನ್ಗಿದು ಒಳ್ಳೇದಾಯ್ತು. ಸ್ವಲ್ಪ ಇದು ಒಗ್ಗರಣೆದು ವಾಸನೆ ಉಂಟು ನೀರುಳ್ಳಿದು, ಏನು ಹೆಚ್ಚು ವಾಸನೆ ಅಂತ ಇಲ್ಲ, ಒಗ್ಗರಣೆ ಪರಿಮಳ ಬರ್ತದೆ ಅಷ್ಟೇ. ಕೊದ್ದಲಿಗೆ ಒಗ್ಗರಣೆ ಎಲ್ಲ, ದಾಲಿಗೆ ಒಗ್ಗರಣೆ ಕೊಟ್ಟಾಗ ಅದೇ ಸಾರಿಗೆ ಎಲ್ಲ ಒಗ್ಗರಣೆ ಕೊಟ್ಟ ಪರಿಮಳ. ಸೊ ಕೂದ್ಲಿಗೆಲ್ಲ ಎಣ್ಣೆ ಎಲ್ಲ ಹಾಕಿ ಆಗಿದೆ. ಸ್ವಲ್ಪ ಭಯಂಕರ ತೋರ್ತಾ ಉಂಟು ಮುಖ. ಬಟ್ ಎಲ್ಲರದ್ದು ಹೀಗೆ ಅಲ್ವಾ, ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಏನೋ ಒಂಥರ ಕಾಣ್ತದೆ ಮುಖ ಎಲ್ಲ. ಸೊ ಇನ್ನು ನಾನು ನಿಮ್ಗೆ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ. ಬಾಯ್.